ತಿರುನೆಲ್ವೇಲಿ ಜಿಲ್ಲೆಯ ಅಭಿಷೇಕ ಬಾಕಂನಲ್ಲಿರುವ ಮನೋನ್ಮಣಿ ಸುಂದರನಾರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿನಿ ಜೀವಿತಾ ಅವರು ರಾಜ್ಯಪಾಲ ಆರ್.ಎನ್. ರವಿ ಅವರಿಂದ ಪದವಿ ಸ್ವೀಕರಿಸಲು ನಿರಾಕರಿಸಿದ್ದರಲ್ಲದೆ ಕೈ ನೀಟ್ಟಿದ ರಾಜ್ಯಪಾಲರ ಕೈಕುಲುಕಲು ಇಲ್ಲ. ಮನೋನ್ಮಣಿ ಸುಂದರನಾರ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪ್ರದಾನ ಸಮಾರಂಭ ನಡೆದಿತ್ತು. ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿಯವರು ಪದವಿ ಪ್ರದಾನ ಮಾಡುತ್ತಿದ್ದರು. ನಾಗರ್ಕೋವಿಲ್ ಜಿಲ್ಲೆಯ ಜೀವಿತಾ ಅವರು ಹೆಸರು ಹೇಳಿದಾಗ ಪದವಿ ಪಡೆಯಲು ವೇದಿಕೆ ಹತ್ತಿದ್ರು. ಅವರು ಹಿಂದಿನವರಂತೆ ರಾಜ್ಯಪಾಲರಿಂದ ಪದವಿ ಪತ್ರ ಪಡೆಯಲು ನಿರಾಕರಿಸಿ ಪಕ್ಕದಲ್ಲಿದ್ದ ಉಪಕುಲಪತಿಯವರ ಕೈಯಿಂದ ಪದವಿ ಕಾಗದ ಪಡೆದು ವೇದಿಕೆ ಇಳಿದು ಬಿಟ್ರು. ಈ ಘಟನೆಯು 1 ನಿಮಿಷ ಇಡೀ ಸಭೆಯು ದಿಗ್ಭ್ರಮೆಗೊಳ್ಳುವಂತೆ ಮಾಡಿತ್ತು. ಆಮೇಲೆ ವಿಚಾರಿಸಿದ ಪತ್ರಕರ್ತರಿಗೆ ಜೀವಿತಾ ಹೇಳಿದುದು, ರಾಜ್ಯಪಾಲ ರವಿಯವರು ತಮಿಳುನಾಡು ಹಾಗೂ ತಮಿಳು ಜನರಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಕೈಯಿಂದ ಪದವಿ ಪಡೆಯಲು ಬಯಸಲಿಲ್ಲ ಎಂದು ಹೇಳಿದ್ರು. ಅನುಷಾ ಪಳನಿಭಾನು, ಅರಸಮ್ಮಾಳ್ ಎಸ್, ಮಹಾರಾಜ ಎಂ, ಕ್ಲೈಸ್ ಜೂಲ್ಸ್ ಆರ್.ಎಲ್, ಮಾರ್ಟಿನ್ ಸೌಂದರ್ ಎಂ, ಕಲೈವಾಣಿ ಎನ್, ಸೌಮ್ಯ ಎಸ್.